ಫಾರ್ ದ ಫಸ್ಟ್ ಟೈಮ್ ನನ್ನ ಇಂಟರ್ವ್ಯೂ ಒಂದು ಟಿವಿ ಚಾನಲ್ ಅವರು ಮಾಡ್ತಿದ್ದಾರೆ. ಗ್ಲೋ ಮೇಕಪ್ ಹೇಗೆ ಮಾಡ್ಬೋದು, ಸೊ ಅದನ್ನು ನಿಮಗೆ ತೋರಿಸ್ತಾನೆ ಇವತ್ತು. ಎಸ್, ದಿಸ್ ಇಸ್ ಮೈ ಫೈನಲ್ ಲುಕ್. ಹೇಗೆ ಕಾಣಿಸ್ತಾ ಇದ್ದೇನೆ ಅಂತ ಕಮೆಂಟ್ ಮಾಡಿ. ಈಗ ನಾನು ಕ್ಲಾಸ್ ತಗೊಳ್ತೀನಿ, ಇಷ್ಟವರೆಗೆ ನನಗೆ ಕ್ಲಾಸ್ ತಗೊಂಡ್ರಲ್ಲ. ಈಗ 7:15 ಬರ್ತಾರಂತೆ ನೋಡಿ, ಎಂತ ಡೆಡಿಕೇಶನ್, ಗ್ರೇಟ್. ನಮಗೆ ಬಂದ ತಕ್ಷಣ ಬೂಸ್ಟ್ ಎಲ್ಲ ಕೊಟ್ಟು ಇನ್ನು ಕೂಡ ಬೂಸ್ಟ್ ಬರೆಸಿದ್ದಾರೆ. ಸೊ ತುಂಬ ಖುಷಿ ಆಯ್ತು ನನಗೆ ಅಭಿಮತ ಚಾನಲ್ಗೆ ಬಂದು. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಸೊ ಇದು ತುಂಬ ಖುಷಿ ಆಗ್ತಾ ಇದೆ. ಯಾಕೆಂತ ಹೇಳಿದರೆ ಇಷ್ಟವರೆಗೆ ನಾನು ಮತ್ತೊಬ್ಬರ ಇಂಟರ್ವ್ಯೂಸ್ ಎಲ್ಲ ಮಾಡ್ತಾ ಇದ್ದೆ ಒಂದು ಆ್ಯಂಕರ್ ಆಗಿದ್ದುಕೊಂಡು. ಫಾರ್ ದ ಫಸ್ಟ್ ಟೈಮ್ ನನ್ನ ಇಂಟರ್ವ್ಯೂ ಒಂದು ಟಿ ವಿ ಚಾನಲ್ ಅವರು ಮಾಡ್ತಿದ್ದಾರೆ. ಇದಕ್ಕಿಂತ ಮುಂಚೆನೇ ಹೋಗಬೇಕಿತ್ತು ನಾನು, ತುಂಬ ದಿನಗಳಿಂದ ಕರಿತಾ ಇದ್ರು, ಬಟ್ ಸಬ್ಸ್ಕ್ರೈಬ್ ಜಾಸ್ತಿ ಆಗಲಿ ಅಂತ ಕಾಯ್ತಾ ಇದ್ದೆ. ಈಗ ಟೈಮ್ ಕೂಡಿ ಬಂದಿದೆ, ಸೊ ಹೋಗ್ತಾ ಇದ್ದೇನೆ. ಆ್ಯಂಡ್ ಇವತ್ತು ಯಾವ ರೀತಿಯಲ್ಲಿ ಮೇಕಪ್ ಮಾಡ್ತೇನೆ ಅಂತ ಕೂಡ ನಿಮಗೆ ತೋರಿಸ್ತೇನೆ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ಎಸ್, ನನಗೆ ಪಿಂಕ್ ಡ್ರೆಸ್ ಅಂತ ಹೇಳಿದರೆ ತುಂಬ ಫೇವ್ರೇಟ್, ಹಾಗಾಗಿ ಪಿಂಕ್ ಡ್ರೆಸ್ ಹಾಕಿದ್ದೇನೆ. ಇದಕ್ಕೆ ವೇಲ್ ಕೂಡ ಇದೆ. ಸೊ ಈಗ ನಾನು ಪರ್ಪಲಿಂದ ಒಂದಷ್ಟು ಪ್ರಾಡಕ್ಟ್ಗಳನ್ನು ತರಿಸಿದ್ದೇನೆ. ಸೊ ಯಾವ ರೀತಿಯಲ್ಲಿ ಮೇಕಪ್ ಮಾಡ್ಬೋದು, ಅದರಲ್ಲಿ ತುಂಬ ಗ್ಲೋ ಮೇಕಪ್ ಹೇಗೆ ಮಾಡ್ಬೋದು, ಸೊ ಅದನ್ನು ನಿಮಗೆ ತೋರಿಸ್ತಾರೆ ಇವತ್ತು. ಬನ್ನಿ ನೋಡ್ಬೋದು. ನಾನು ಆಲ್ರೆಡಿ ಅನ್ಬಾಕ್ಸಿಂಗ್ ಮಾಡಿದ್ದೇನೆ. ಸೊ ಒಂದಷ್ಟು ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡಿದ್ದೇನೆ. ಈಗ ಯಾವುದೇ ರೀತಿಯ ಮೇಕಪ್ ಇಲ್ಲ ಫೇಸಲ್ಲಿ. ಸೊ ಈಗ ನೋಡುವ ಮೇಕಪ್ ಮಾಡಿದ ನಂತರ ಹೇಗೆ ಕಾಣ್ತೇನೆ ಅಂತ. ಎಸ್, ಇದು ಫೇಸಸ್ ಕೆನಡಾ ಅವರ 3-in-1 ಫೌಂಡೇಶನ್, ಮಾಯಿಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್, SPF 30 ಆ್ಯಂಡ್ ವಿಟಮಿನ್ ಸಿ ಆ್ಯಲೋವೆರಾ ಫ್ಲೇವರ್ ಅದು. ಸೊ ತುಂಬ ಚೆನ್ನಾಗಿದೆ. ಇದನ್ನು ನಾನೀಗ ಬೇಸ್ ಆಗಿ ಹಾಕ್ತಾ ಇದ್ದೇನೆ. ಫಸ್ಟ್ಲಿ ಪ್ರೈಮರ್ ಎಲ್ಲ ಹಾಕಬೇಕು ಅಂತಲೇ ಇಲ್ಲ ಇದಕ್ಕೆ, ಸೊ ಎಲ್ಲ ಇದರಲ್ಲೇ ಇರುತ್ತೆ. ಸೊ ಹಾಗಾಗಿ ನಾನು ಬೇಸ್ ಆಗಿ ಈಗ 3-in-1 ಫೌಂಡೇಶನ್ನ ಹಾಕ್ತಾ ಇದ್ದೇನೆ. ಸನ್ ಪ್ರೊಟೆಕ್ಟ್ ಕೂಡ ನೀಡುತ್ತೆ. ಅಂದರೆ ನಮಗೆ ಸನ್ ಪ್ರೊಟೆಕ್ಟ್ ಮೇಯ್ನ್ ಅಲ್ವಾ ಬೇಕಾದ್ದು. ನಾನು ದಿನ ಸನ್ಸ್ಕ್ರೀನ್ ಯೂಸ್ ಮಾಡೋಳು. ಸೊ ಈ ಒಂದು ಫೌಂಡೇಶನ್ ಯೂಸ್ ಮಾಡಿದರೆ ಬೇರೆ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು ಅಂತಲೇ ಇಲ್ಲ. ಯಾಕಂತ ಹೇಳಿದರೆ ಇದರಲ್ಲೇ ಇದೆ SPF 30. ಸೊ ಹೇಗೆ ಕಾಣಿಸ್ತಾ ಇದೆ ಜಸ್ಟ್ ಒಂದು ಕಮೆಂಟ್ ಮಾಡಿ. ಇದನ್ನು ಬೇಸ್ ಆಗಿ ಫುಲ್ ಕವರ್ ಮಾಡ್ಕೊಳ್ತಾ ಇದ್ದೇನೆ. ಇದೊಂದು ಸ್ಪಾಂಜ್ ತೆಕ್ಕೊಂಡು ಸೊ ಅದರಲ್ಲಿ ನಾನು ಫೌಂಡೇಶನನ್ನು ಅಪ್ಲೈ ಮಾಡಿದೆ. ಇದು ಸ್ಟ್ರೋಬ್ ಕ್ರೀಮ್ ಅಂತ, ಸೊ ನೋಡ್ಬೋದು ನೀವು. ಇದು ಕೂಡ ಫೇಸಸ್ ಕೆನಡಾ ಅವ್ರದ್ದು ಸ್ಟ್ರೋಬ್ ಕ್ರೀಮ್. ಇದು ನಾವು ಗ್ಲೋಗೆ ಬಳಸುವಂಥದ್ದು. ಈಗ ನಾನು ಸ್ಟ್ರೋಬ್ ಕ್ರೀಮ್ ಮತ್ತು ಫೌಂಡೇಶನ್ ಇದೆ ಅಲ್ವಾ, ಸೊ ಅದು ಎರಡನ್ನು ಕೂಡ ಮಿಕ್ಸ್ ಮಾಡಿಕೊಂಡು ವಾಪಸ್ ಅಪ್ಲೈ ಮಾಡ್ತಾ ಇದ್ದೇನೆ. ಇನ್ನು ಗ್ಲೋ ಬರುತ್ತೆ ಫೇಸ್, ಹಾಗಾಗಿ. ಸೊ ಈಗ 3-in-1 ಫೌಂಡೇಶನ್ ಆ್ಯಂಡ್ ಸ್ಟ್ರೋಬ್ ಕ್ರೀಮನ್ನು ಮುಖಕ್ಕೆ ಹಚ್ತಾ ಸೊ ಅದನ್ನು ಮತ್ತೆ ನಾನು ಸ್ಪಾಂಜ್ ಮೂಲಕ ಅಪ್ಲೈ ಮಾಡ್ತಾ ಇದ್ದೇನೆ. ಇದು ರೋಸ್ ಗೋಲ್ಡ್ ಏನು ಸ್ಟ್ರೋಬ್ ಕ್ರೀಮ್, ನಾನು ರೋಸ್ ಗೋಲ್ಡ್ ತೊಗೊಂಡಿರೋದು. ತುಂಬ ಗ್ಲೋ 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 ಕಾಣಿಸುತ್ತೆ. ಗ್ಲೋ ಸ್ಕಿನ್ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಕೂಡ. ಎಸ್, ನೋಡ್ಬೋದು ಸ್ವಲ್ಪ ಗ್ಲೋ ಗ್ಲೋ ಕಾಣ್ತಾ ಇದೆ ಅಲ್ವಾ ಸ್ಕಿನ್ ಎಲ್ಲ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಫೇಸ್ ನೋಡಿ ಎಷ್ಟು ಗ್ಲೋ ಕಾಣಿಸ್ತಾ ಇದೆ. ಕರೆಕ್ಟ್ ಅಲ್ವಾ? ಇನ್ನು ಸ್ವಲ್ಪ ಐಬ್ರೋಸ್ ಮತ್ತು ಲಿಪ್ಸ್ಟಿಕ್, ಕಾಜಲೆಲ್ಲ ಹಾಕಿ ನಂತರ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ನೋಡಿ, ಸ್ಟಿಕ್ಕರ್ ಇರಲಿಲ್ಲ ಅಂತ ಹೇಳಿದರೆ ಅದು ಬೋರೆ. ಸ್ಟಿಕ್ಕರ್ ಒಂದು ಇಟ್ಕೊಳ್ಳುವ ಅಲ್ಲ. ಓಕೆ, ಈಗ ನಾನು ಮತ್ತೆ ಈ ಸ್ಟ್ರೋಬ್ ಕ್ರೀಮನ್ನು ಅಪ್ಲೈ ಮಾಡ್ತಿದ್ದೇನೆ. ಹೈಲೈಟರ್ ಆಗಿ ಅಪ್ಲೈ ಮಾಡ್ತಾ ಇದ್ದೇನೆ. ನಾನು ಹೈಲೈಟರ್ ಅಂತ ಹೇಳಿದರೆ ಫುಲ್ ನನಗೆ ಹೈಲೈಟ್ ಆಗಬೇಕು. ಸೊ ಹಾಗಾಗಿ ಓಕೆ, ನೋಡ್ಬೋದು ಇಲ್ಲಿ ತುಂಬ ಗ್ಲೋ ಇದೆ ನೋಡಿ. ಅದು ನನಗೆ ಸ್ವಲ್ಪ ಲೈಟ್ ಸ್ವಲ್ಪ ಕಡಿಮೆ ಇದೆ, ಹಾಗಾಗಿ ನಿಮಗೆ ಗೊತ್ತಾಗಲಿಕ್ಕಿಲ್ಲ. ಆಗದ ಚೇಂಜಸ್ ನಿಮಗೆ ಗೊತ್ತಾಗ್ಬೋದು, ಆಗಕ್ಕಿಂತ ಈಗ ಹೇಗೆ ಚೇಂಜಸ್ ಇದೆ ಅಂತ ಗೊತ್ತಾಗ್ಬೋದು. ಚೆನ್ನಾಗಿ ಕಾಣ್ತೇನಾ? ಎಸ್, ಈಗ ಸ್ವಲ್ಪ ಕಣ್ಣಿಗೆ ಕಾಜಲ್ ಮತ್ತು ಐಬ್ರೋಸ್ ಮತ್ತು ಲಿಪ್ಸ್ಟಿಕ್ ಎಲ್ಲ ಹಾಕಿದ ನಂತರ ಸೊ ಸೆಟ್ಟಿಂಗ್ ಸ್ಪ್ರೇಯನ್ನು ಹಾಕಿದರೆ ಮೇಕಪ್ ಫಿನಿಶ್ ಆಗುತ್ತೆ. ಸೊ ಬನ್ನಿ. ಎಸ್, ಈಗ ಲಿಪ್ಸ್ಟಿಕ್ ಹಾಕ್ತಾ ಇದ್ದೇನೆ.
ಎಸ್ ಐ ಆಮ್ ರೆಡಿ. ಆಗ ಹೇಗಿದ್ದೆ ಈಗ ಹೇಗೆ ಯಾವ ರೀತಿಯಲ್ಲಿ ಗ್ಲೋ ಮೇಕಪ್ ಆಗಿದೆ ಅಂತ ನೋಡ್ಬೋದು ನಿಮಗೆ. ಸೊ ಎಲ್ಲ ಮೇಕಪ್ ಆದ ನಂತರ ಇದು ತುಂಬ ಹೊತ್ತಿರಬೇಕಲ್ಲ, ನಾನೀಗ ಮಂಗಳೂರಿಗೆ ಹೋಗುವವಳು. ಸೊ ಮಂಗಳೂರಿಗೆ ಹೋಗೋ ತನಕ ನನಗೆ ಜಾಸ್ತಿ ಸ್ವೆಟ್ ಆಗೋದು. ಸೊ ಹಾಗಾಗಿ ಮೇಕಪ್ ಇದು ಹೋಗೋದಿಲ್ಲ, ಆದರೂ ಕೂಡ ಸೆಟ್ಟಿಂಗ್ ಸ್ಪ್ರೇ ಹಾಕಿದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ನೋಡು. ಎಸ್, ಇನ್ನೊಂದು ಹೇರ್ ಸ್ಟೈಲ್ ಆದರೆ ನಾನು ಫುಲ್ ರೆಡಿ ಆಗ್ತೇನೆ. ಸೊ ಹೇರ್ ಸ್ಟೈಲ್ ಮಾಡ್ತೇನೆ ಇವಾಗ. ಎಸ್, ದಿಸ್ ಇಸ್ ಮೈ ಫೈನಲ್ ಲುಕ್. ಹೇಗೆ ಕಾಣಿಸ್ತಾ ಇದ್ದೇನೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಈ ಪ್ರಾಡಕ್ಟ್ ಏನಾದರೂ ಬೇಕಿದ್ದರೆ ಟ್ಯಾಗ್ ಮಾಡಿರ್ತೇನೆ. ಸೊ ಪರ್ಚೇಸ್ ಮಾಡಿ. ತುಂಬ ಚೆನ್ನಾಗಿದೆ. ಯಾಕಂತ ಹೇಳಿದರೆ ಈಗ ನಾವು ನೋಡಿ ಎಲ್ಲೋ ಒಂದು ಫಂಕ್ಷನ್ಗೆ ಅರ್ಜೆಂಟಾಗಿ ಹೊರಡ್ತಾ ಇರ್ತೇವೆ. 5 ಮಿನಿಟ್ಸಲ್ಲಿ ನಮಗೆ ಮೇಕಪ್ ಮಾಡಲಿಕ್ಕಾಗಲ್ಲ. ಅದು ಪ್ರೈಮರ್, ಫಸ್ಟಿಗೆ ಮಾಯಿಶ್ಚರೈಸರ್ ಹಾಕಬೇಕು, ನೆಕ್ಸ್ಟ್ ಪ್ರೈಮರ್ ಹಾಕಬೇಕು, ಅದು ಸ್ವಲ್ಪ ಡ್ರೈ ಆಗೋ ತನಕ ಕಾಯಬೇಕು, ಮತ್ತು ಫೌಂಡೇಶನ್, ಮತ್ತು ಅದು ಇದು ಅಂತ ಹೇಳಿ ಮೆತ್ತಿಸ್ತಾ ಇರಬೇಕಾಗುತ್ತೆ. ಸೊ ಇದು ಫೌಂಡೇಶನಲ್ಲಿ 3 in 1 ಮಾಯಿಶ್ಚರೈಸರ್, ಪ್ರೈಮರ್ ಅದರಲ್ಲಿ ಬರುತ್ತೆ. ಮತ್ತೊಂದು ಹೈಲೈಟರ್ ಆಗಿ ಸ್ಟ್ರೋಬ್ ಕ್ರೀಮ್ ಅಷ್ಟೇ. ಮತ್ತೊಂದು ಲಿಪ್ಸ್ಟಿಕ್, ಕಾಜಲ್, ಐಬ್ರೋಸ್ ಹಾಕಿದರೆ ಮೇಕಪ್ ಫಿನಿಶ್. 5 ನಿಮಿಷದಲ್ಲಿ ಮೇಕಪ್ ಫಿನಿಶ್ ಆಗಿದೆ ನಂದು ಇವತ್ತು. ಸೊ ಹಾಗೆಯೇ ತುಂಬ ಚೆನ್ನಾಗಿ ಕೂಡ ಕಾಣ್ತಾ ಇದ್ದೇನೆ ಅಂತ ಅಂದ್ಕೊಂಡಿದ್ದೇನೆ. ಕಾಣ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಮತ್ತು ಪ್ರಾಡಕ್ಟ್ ಟ್ಯಾಗ್ ಮಾಡಿರ್ತೇನೆ. ಸೊ ನಿಮಗೂ ಬೇಕಿದ್ದರೆ ಪರ್ಚೇಸ್ ಮಾಡಿ. ಪ್ರತಿಯೊಂದು ಪ್ರಾಡಕ್ಟ್ ಯಾವುದೆಲ್ಲ ಕಾಜಲ್ ಯೂಸ್ ಮಾಡಿದೆ ಎಲ್ಲ ಪ್ರಾಡಕ್ಟನ್ನು ಕೂಡ ನಿಮಗೆ ಟ್ಯಾಗ್ ಮಾಡಿರ್ತೇನೆ. ಸೊ ನೋಡಿ, ಓಕೆನಾ? ಎಸ್, ಮೇಕಪ್ ಎಲ್ಲ ಮಾಡಿಕೊಂಡು ಸೊ ನೆಕ್ಸ್ಟ್ ನಾವು ಮಂಗಳೂರಿಗೆ ಹೋದ್ವಿ. ಸೊ ನಾನು ಆ್ಯಂಡ್ ಸಂಜಯ್ ಮಾಣಿ ಕಾಪಿಕಾಡ್. ಸೊ ಬಸ್ಸಲ್ಲಿ ಹೋಗಿದ್ದು ನಾವು. ಅಲ್ಲಿಂದ ಹೋಗಿ ಇನ್ನೊಂದು ಬಸ್ ಚೇಂಜ್ ಮಾಡಲಿಕ್ಕಿತ್ತು. ಸೊ KPT ಹತ್ತಿರ ಬರುತ್ತೆ ಅಭಿಮತ ನ್ಯೂಸ್ ಚಾನಲ್. ಸೊ ಬನ್ನಿ. ಅಖಿಲ ನೋಡಿ, ನಮಗೆ ಸುಪ್ರೀತ್ ಸಿಕ್ಕಿದ್ದಾರೆ. ನಮಸ್ತೆ. ನನ್ನ ಚಾನಲಲ್ಲಿ ಹಾರಿದ್ದೆಲ್ಲ ಇರಿವೆಲ್ಲ, ಬಿಲ್ಡಿಂಗಿಂದ ಹಾರಿದ್ದು ಫಸ್ಟ್ ಅಲ್ಲಿ ಇದ್ರು ಇವರು. ಚಾನಲಿಂದ ಇದು ಬಿಲ್ಡಿಂಗಿಂದ ಹಾರಿದ್ದಲ್ಲ, ಅಲ್ಲಿಂದ ಇಲ್ಲಿಗೆ ಹಾರಿದ್ದು. ನನ್ನ ಜೊತೆ ಸಂಜೆ ಕೂಡ ಬಂದಿದ್ದಾನೆ, ಹೇಳಿರ್ಲಿಲ್ಲ ಅಲ್ಲ ಬರ್ತಾನೆ ಅಂತ. ಇವನಿಗೆ ಈ ಚಾನಲ್ ನೋಡ್ಬೇಕು ಅಂತ ಆಸೆ ಇತ್ತು. ಬಂದ ಮಂಗಣ್ಣ. ನಮ್ಮ ಜೊತೆಗೆ ಆಂಕರ್ ಚೈತ್ರ ಅವರಿದ್ದಾರೆ. ಅವ್ರ ಹೆಸರೆಂತ? ಅವ್ರ ಹೆಸರು ದೀಪ್ತಿ. ಇವರ ಬಗ್ಗೆ ಹೇಳುದೇ ಇಲ್ಲ ಅಖಿಲ. ನಿಮ್ಮ ಬಗ್ಗೆ ಜಾಸ್ತಿ ಹೇಳ್ತಿರ್ತಾರೆ ಆಯ್ತಾ. ಈಗ ನಾನು ಕ್ಲಾಸ್ ತಗೊಳ್ತೇನೆ, ಇಷ್ಟವರೆಗೆ ನಂಗೆ ಕ್ಲಾಸ್ ತಗೊಂಡ್ರಲ್ಲ, ಈಗ ನಾನು ಕ್ಲಾಸ್ ತಗೊಳ್ಳ. ಕ್ವೆಶನ್ ಕೇಳ್ತೇನೆ, ಆನ್ಸರ್ ಮಾಡ್ತೀರಾ? ಕಲ್ಲಡ್ಕದ ರೋಡ್ ಹೇಗಿದೆ? ನೀವು ಅದೇ ಊರಿನವರಲ್ಲ? ಅದೇ ಊರಿನವರು. ಅಲ್ಲಿ ಮೇಕಪ್ ಮಾಡ್ಕೊಂಡೇ ಬರ್ತೀರಾ? ಇಲ್ಲ, ಇಲ್ಲಿ ಬಂದು ಮೇಕಪ್ ಮಾಡೋದಾ? ಅಲ್ಲ, ನಾನು ಯಾಕೆ ಕೇಳಿದೆ ಗೊತ್ತಾ? ಅಲ್ಲಿ ಮೇಕಪ್ ಮಾಡಿದ್ರೆ ಸಾಧಾರಣ ಅಲ್ಲೇ ಮೇಕಪ್ ಆಗತ್ತೆ. ಹೌದು, ತನ್ನಷ್ಟಕ್ಕೆ ಆಗತ್ತೆ. ನೀವು ಯಾವ ಊರಿನವರು? ಪುತ್ತೂರಾ? ಓ, ಪುತ್ತೂರಿಂದ ಇಲ್ಲಿಗೆ ಬರ್ತೀರಾ ನೀವು? ಓ, ನಮ್ಮ ಊರಿನವರೇ. ಪಾಪ ಮಾರ್ರೆ, ನಮ್ಗೆ ಒಂದು ಅರ್ಧ ಗಂಟೆ. 7:15 ಗ್ರೇಟ್ ಮಾರ್ರೆ. 7:15 ಬರ್ತಾರಂತೆ ನೋಡಿ, ಎಂತ ಡೆಡಿಕೇಶನ್. ಗ್ರೇಟ್. ಚಪ್ಪಾಳೆ ಹೊಡೀರಿ ಎಲ್ರು. ಅಖಿಲನ ಬಗ್ಗೆ ಒಂದೆರಡು ಮಾತು ಹೇಳಿ. ಅಖಿಲ ನನಗೆ ಮುಂಚೆ ಪರಿಚಯ ಇರಲಿಲ್ಲ. ಹೇಳಿ. ಇಲ್ಲಿ ಬಂದ್ಮೇಲೆ ನನ್ಗೆ ಅದಕ್ಕಿಂತ ಮುಂಚೆ ನಾನು ಅವರ ವಾಯ್ಸ್ ಕೇಳಿದ್ದೆ ಅಷ್ಟೇ, ನೋಡಿರ್ಲಿಲ್ಲ. ನಾನು ಇಲ್ಲಿ ಬಂದ್ಮೇಲೆ ನೋಡಿದ್ದು. ಆಕ್ಚುಲಿ ಅದಕ್ಕಿಂತ ಮುಂಚೆ ನೋಡಿರ್ಬೋದು, ನನ್ಗೆ ಅಷ್ಟು ನೆನಪಿಲ್ಲ ಅದು ನೋಡಿದ್ದು. ಬಟ್ ಇಲ್ಲಿ ಬಂದ್ಮೇಲೆ ಎಷ್ಟು ಕ್ಲೋಸ್ ಆದ್ವಿ ಅಂತ ಹೇಳಿದ್ರೆ, ಒಂದೇ ಮನೇಲಿ ಹೇಗಿರ್ತೇವೆ ನೋಡಿ ಆ ತರ ಕ್ಲೋಸ್ ಆದ್ವಿ. ಅದು ನನ್ನ ಕ್ಯಾಬಿನ್ ಕೂಡ. ಅವರಿಗೆ ಶಾರ್ಟ್ ನೇಮ್ ಏನಾದ್ರು ಇಟ್ಟಿದ್ದೀರಾ? ಪೆಟ್ ನೇಮ್ ಏನಾದ್ರು ಇಟ್ಟಿದ್ದೀರಾ? ಅಕ್ಕಿ. ನನ್ನ ಪೆಟ್ ನೇಮ್ ಗೊತ್ತಾ? ಕಿಲ. ನೀವೀಗ ಕಿಲ ಅಂತ ನಕ್ಕಿದ್ರಲ್ವಾ, ಅದೇ ರೀತಿ ನಗಾಡೋದು ಮೊದ್ಲು. ವಾ. ಸೊ ಅಕ್ಕಿ ಅಂತ ಕರೀತೇವೆ. ಸೊ ತುಂಬಾ ಏನಾದ್ರೂ ಇದ್ರೆ ಶೇರ್ ಮಾಡ್ಕೊಳ್ತೇವೆ, ಏನಾದ್ರೂ ಇದ್ರೆ ಮಾತುಕತೆ ಎಲ್ಲ, ಜಗಳ ಕೂಡ ಆಡ್ತೇವೆ. ಅದೇ ಫನ್ನಿ, ಸೀರಿಯಸ್ ಇಲ್ಲ. ತುಂಬಾ ಫನ್ನಿ. ನಿಮ್ಗೆ ಮತ್ತೆ ಅವ್ರಿಗೆ ಮ್ಯಾಚ್ ಆಗ್ತದೆ? ತುಂಬಾ ಮ್ಯಾಚ್ ಆಗುತ್ತೆ, ಏನ್ ತೊಂದ್ರೆ ಇಲ್ಲ. ಆದ್ರೂ ಅಷ್ಟೇ ದೂರದಿಂದ ಬರ್ತಿರಲ್ಲ. ನಂಗೆ ಮಾಣಿಯಿಂದ ಇಲ್ಲಿ ತನಕ ಬಂದು, ಮಾಣಿಯಿಂದ ಕಲ್ಲಡ್ಕಕ್ಕೆ ಸ್ವಲ್ಪ ಕಿಲ ಬಂದು ನೋಡಿ, ಇಡುಕುದಲ್ಲಿ ಬಂದು. ಯಾಕೆ
ಅಣ್ಣ ಅಣ್ಣನ ಹತ್ರ ಹೇಳ್ತೇನೆ. ಅಖಿಲನ ಬಗ್ಗೆ ಹೇಳಿದಲ್ಲ, ಇದೇ ಅಖಿಲ ಅಂತ ಹೇಳಿದ್ರೆ. ಕಿಲ ಕಿಲ ನೋಡಿದಿರಲ್ಲ ನನ್ನ ಬ್ಲಾಗ್ ಅಲ್ಲಿ ಕಿಲ ಕಿಲ. ನಾನು ಯಾವ್ದ್ರಲ್ಲಿ ನೋಡಿದ್ರು ಟಾಸ್ಕ್ ಅಲ್ಲಿ ನೋಡಿರ್ಬೋದು. ನೋಡಿ ಕವಿತಕ್ಕನಿಗೆ ಹೀಗೆ ಮಾಡ್ತಿದ್ದೇವೆ ಇವತ್ತು. ಇವರು ಸಾಧಾರಣ ಹೇಳಿದ್ರು ನಿಮ್ಮ ಬಗ್ಗೆ ಕಂಪ್ಲೇಂಟ್. ಚೈತ್ರ ಹಲೋ ಎಕ್ಸ್ಕ್ಯೂಸ್ ಮೀ, ಈಚೆ ನೋಡಿ, ಸ್ವಲ್ಪ ಈಚೆ ನೋಡಿ. ಶನಿವಾರ ಸುಪ್ರೀತ್, ಅಖಿಲ, ಆಂಕರ್ ಜಿ, ಚೈತ್ರ, ಮತ್ತೆ ಅವರ ಹೆಸರು ಅಲ್ಲ ಇವರು ದೀಪ್ತಿ, ಅಶ್ವಿತಾ, ಮತ್ತೆ ಲಾಸ್ಟ್ನವರು ಜಿತೇಶ್. ಇವರೆಲ್ಲ ಇದ್ರು ಪಾಪ ಇಲ್ಲಿ. ಸೊ ತುಂಬಾ ಖುಷಿ ಆಯ್ತು ನಂಗೆ ಅಭಿಮತ ಚಾನಲ್ಗೆ ಬಂದು. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಗೆ ಬಂದ ತಕ್ಷಣ ಬೂಸ್ಟ್ ಎಲ್ಲ ಕೊಟ್ಟು ಇನ್ನು ಕೂಡ ಬೂಸ್ಟ್ ಬರೆಸಿದ್ದಾರೆ. ಥ್ಯಾಂಕ್ ಯು. ನಿಮ್ಮ ಹೆಸರು? ಆಶಾ, ಬೋಂದೇಲಿಂದ ಆಶಾ ಅವರು. ಥ್ಯಾಂಕ್ ಯು. ಬಂದು ತುಂಬ ಖುಷಿ ಆಯಿತು ನನಗೆ. ನನ್ನ ಜೊತೆ ಸಂಜು ಕೂಡ ಬಂದಿದ್ದಾನೆ. ಸಂಜು ಥ್ಯಾಂಕ್ ಯು. ಅವ್ನು ಚಪ್ಪಲ್ ಹಾಕೋದ್ರೆ ಬಿಸಿ ಇದ್ದಾನೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳೆ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.